ಗುಂಪು ಅತ್ಯಾಚಾರ ನಡೆದಾಗ ಎಷ್ಟು ಜನ ಅತ್ಯಾಚಾರ ಮಾಡಿದವರು ಎಂಬುದಕ್ಕಿಂತ ಗುಂಪಿನಲ್ಲಿದ್ದ ಎಲ್ಲರಿಗೂ ಸಮಾನ ಶಿಕ್ಷೆ ನೀಡುವ ಹರಿಯಾಣ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು. ಸಾಮೂಹಿಕ ಅತ್ಯಾಚಾರದಲ್ಲಿ ಇರುವವರು ಕೆಲವರು ಅತ್ಯಾಚಾರ ಮಾಡದಿದ್ದರೂ ಅವರು ಅತ್ಯಾಚಾರ ಮಾಡಿದವರಿಗೆ ಸಹಕರಿಸಿದವರಾಗಿರುತ್ತಾರೆ. ಹಾಗಾಗಿ ಸಾಮೂಹಿಕ ಅತ್ಯಾಚಾರದ ಪ್ರಕರಣದಲ್ಲಿ ಗುಂಪಿನಲ್ಲಿದ್ದ ಎಲ್ಲರೂ ಅಪರಾಧಿಗಳು, ಸಮಾನ ಶಿಕ್ಷೆ ಪಡೆಯಬೇಕಾದವರು ಎಂದು ಹರಿಯಾಣ ಹೈಕೋರ್ಟ್ ತೀರ್ಪು ನೀಡಿತ್ತು. ಶಿಕ್ಷಿತರು ಸುಪ್ರೀಂ ಕೋರ್ಟಿನಲ್ಲಿ ಅದನ್ನು ಪ್ರಶ್ನಿಸಿದರು. ಅದು ಅಶೋಕ್ ಕುಮಾರ್ ಪ್ರಕರಣ ಎಂದು ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಅಪಹರಣ ಮಾಡಿದವರು, ಅತ್ಯಾಚಾರಕ್ಕೆ ಸಹಕರಿಸಿದವರು ಯಾರ್ಯಾರು ಎಂಬುದು ಸಾಬೀತಾಗಿರುವುದರಿಂದ ಪಂಜಾಬ್ ಹರಿಯಾಣ ಹೈಕೋರ್ಟ್ ನೀಡಿದ ತೀರ್ಪು ಸರಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳಾದ ಸಂಜಯ್ ಕರೋಲ್ ಮತ್ತು ಕೆವಿ ವಿಶ್ವನಾಥನ್ ಶಿಕ್ಷೆ ಎತ್ತಿಹಿಡಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.